ಇವತ್ತು 2 ಬೊಂಡೆದು ಬಾವಿ ಹಾಕಿ ಹಾಲು ಪಾಯಸ ಮಾಡ್ತೇನೆ. ಅದಕ್ಕೆ 2 ಬೊಂಡ, 3/4 ಲೀಟ್ರ್ ಹಾಲು, 1 ಗ್ಲಾಸ್ ಸಕ್ಕರೆ, ಸ್ವಲ್ಪ ಕೇಶರ್ ಹಾಕಿದ್ದೇನೆ ಹಾಲಿನಲ್ಲಿ, ಸ್ವಲ್ಪ ಹಾಲಿನ ಹುಡಿ ತೆಗೆದುಕೊಂಡಿದ್ದೇನೆ. ಫಸ್ಟಿಗೆ ಬೊಂಡೆ ಕಟ್ ಮಾಡಿ ಅದರದ್ದು ಬಾವಿ ತೆಗಿತೇನೆ. ಹಾಲು ಕಾಯಿಸ್ಲಿಕ್ಕೆ ಇಡ್ತೇನೆ. ಈಗ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ರುಚಿಗೆ ತಕ್ಕಷ್ಟು. ನೋಡಿ 2 ಬೊಂಡದು ಇದು ತೆಗೆದಿದ್ದೇನೆ. ಈಗ ಅದು ಸಹ ಹಾಕ್ತೇನೆ ಅದಕ್ಕೆ. ಅದು ಸಹ ಹಾಕ್ತೇನೆ. ಸ್ವಲ್ಪ ದಪ್ಪ ಇದ್ರೆ ಅದು ಮಿಕ್ಸಿಗೆ ಹಾಕಿ ಸ್ವಲ್ಪ. ಭಾರಿ ರುಚಿ ಆಗ್ತದೆ ಮಾತ್ರ. ಸಣ್ಣ ಬೆಂಕಿಯಲ್ಲಿ ಅದು ಬೇಯಬೇಕು ಬೊಂಡ ಸ್ವಲ್ಪ. ಈಗ ಹಾಲಿನಲ್ಲಿ ಮಿಕ್ಸಿ ಮಾಡಿದ ಕೇಶರ್ ಹಾಕ್ತೇನೆ. ಈಗ ಹಾಲಿನ ಹುಡಿ ನೀರಿನಲ್ಲಿ ಸ್ವಲ್ಪ ಇದು ಮಾಡಿದ್ದೇನೆ, ಕದಡಿಸಿ ಇಟ್ಟಿದ್ದೇನೆ. ಸ್ವಲ್ಪ ಮಾಡಿ ಹಾಕ್ತೇನೆ. ಈಗ ಒಳ್ಳೆ ಕುದಿ ಬಂತಿದ್ಕೆ ದ್ರಾಕ್ಷಿ ಮತ್ತು ಗೇರು ಬೀಜ ಹುರಿದಾಕ್ತೇನೆ. ತುಪ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಫಸ್ಟ್ ಗೇರು ಬೀಜ ಹಾಕ್ತೇನೆ. ದ್ರಾಕ್ಷಿ ಹಾಕ್ತೇನೆ. ಬೊಂಡೆ ಬಾವಿಯದು ಪಾಯಸ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತೆ ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.